ಸಾಮಾಜಿಕ ಕಾರ್ಯಕರ್ತರು ಅಸೇಗೋಳಿದ ಮೆಗಾ ಸಲೀಂ ಬೊಕ್ಕ ಇಕ್ಬಾಲ್ ಸಾಮಾನಿಗೆ ತಂಕ್ಲೆನ ಸಾಮಾಜಿಕ ಕಳಕಳಿದ ಸೇವೆ ಬೊಕ್ಕ ತಂಕ್ಲೆನ ಆತ್ಮೀಯರ್ಲ ಆದುಪ್ಪುನ ರೋಹಿತ್ ಉಳ್ಳಾಲ್ರಿಗ್ ಪೊಸಕುರಲ್ ಕಚೇರಿಡು ಅಭಿನಂದನೆ ಸಂದಾಯರು. ಪ್ರೀತಿದ ಬಂಧುಲೆ, ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿದ ಸದಸ್ಯರಾದುಪ್ಪುನ ಎಂಕ್ ಈ ಪುರ್ತುಡು ಸಾಮಾಜಿಕ ಜಾಲತಾಣಡು ಓಲು ಎರ್ತೇಲು ಓಲು ಜಪ್ಪೇಲು ಪನ್ಪಿನಂಚಿನ ಕಟ್ಟುಪ್ಪುನಂಚಿನ ಪೊರ್ತುಡು ಸಮಾಜನು ಎಡ್ಡೆ ರೀತಿದ ಒಂಜಿ ಮಾರ್ಗೋಡು ಕೊನುಪೋಪಿನಂಚಿನ ಸಾಮಾಜಿಕ ಜಾಲತಾಣಡೆ ಭಾರಿ ಮಲ್ಲ ಪುಗಡ್ತೆ ಪಡೆಯನಂಚಿನ ನಮ್ಮ ಇನಿತ ಈ ಒಂಜಿ ಎಂಕ್ ಸನ್ಮಾನ ಮಲ್ತಿನಂಚಿನ ಈ ಪೊರ್ತುಡು ಯಾನು ಸುರೂಕಾದು ಎನ್ನ ರಡ್ಡು ಅನ್ನ ನಕಲೆಲ್ಲ ಸೊಲ್ಮೆನ್ ಸಂದೇತ ಮಲ್ತೊಂದಿದ್ದೆ ದಾಯಕೆಂಡ ಸಲೀಂ ಮೇಘ ಬಕ್ಕ ಇಕ್ಬಾಲ್ ಅನ್ನ ನಕಲು ಮುಕುಲು ನಿತ್ಯ ನಿರಂತರವಾದ ಪರಪ್ಪುನ ನೀಡ್ದಲ್ಲ ಕನಿ ಎಡ್ಡ ರೀತಿಯ ಸಮಾಜ ಕೆಲಸ ಮಲ್ತೊಂದುಲ್ಲೇರು. ಸನ್ಮಾನ್ಯ ಶ್ರೀಯುತ UT ಫರೀದರ್ನ ಕಾಲೋಡೆ ನಮ್ಮ ಸಾಮಾಜಿಕ ತಾಲ ಭಾರಿ ಒಂಜಿ ಜಾಲತಾಣಡು ಪ್ರಭಾವಿ ವ್ಯಕ್ತಿ ಆದು ನಮ್ಮ ಇನಿ ಅಂಕ್ ಸನ್ಮಾನ ಮಲ್ತಿನಂಚಿನ ಪೊರ್ತು ಒಂಜಿ ಖುಷಿ ಎಂಜಿನಕ್ಕೆ ಏನಂಡ ಈ ರಂಜಾನ್ದ ತಿಂಗೊಳ್ಡು ಒಂಜಿ ಪವಿತ್ರವಾಯಿನಂಚಿನ ಕುರಾನ್ದ ಒಂಜಿ ಬುಕ್ಕನ್ನು ಕೊಡ್ತೇವೆ, ಪುಸ್ತಕವನ್ನು ಕೊಡ್ತಾರೆ. ತೊಟ್ಟಿಗೆ ಆ ಒಂಜಿ ಸಂದೇಶವನ್ನು ಕೊರ್ಪಿನಂಚಿನ ಮುಖೇನವಾದ ಎಂಕ ಗೌರವ ಮಲ್ತಿಯರು. ಎಂಕಲ್ ಅಂಚೆನೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಈ ಒಂಜಿ ತತ್ವ ಆದರ್ಶೋಡು ಬ್ರಹ್ಮಶ್ರೀ ನಾರಾಯಣ ಗುರುವರೆಯರ್ನ ಒಂದೇ ಜಾತಿ ಒಂದೇ ಮತ ಒಂದೇ ದೇವರ ಪನ್ಪಿನ ಸಂಕಲ್ಪೋಡು ಎಂಕಲ್ ಕಾರ್ಯವಹಿಸು ನಂಚಿತಿನ ಪೊರ್ತುಡು ಎನ್ನ ಅವಧಿಡು ಏತ್ ಕೆಲಸ ಆಪುಂಡ ಎನ್ ಖಂಡಿತವಾದಲ ನಿಷ್ಠೆ ಅದು ಮಲ್ಪ ಪನ್ಪಿನ ಈ ಪೊರ್ತೂರು ನಿಕ್ಲೆದುರು ಪನಿಯರ ಇಚ್ಛೆ ಮಂತಂದ್ರು. ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿದ ಸದಸ್ಯರಾದ ಆಯ್ಕೆಯಾಯಿನ ಪುಗಡ್ತದ ನಿರೂಪಕರು ಮಧ್ಯಸ್ಥರು ರೋಹಿತ್ ಉಳ್ಳಾಲ್ರಿಗ್ ತಂಕ್ಲೆ ಅಭಿಮಾನ ಪ್ರೀತಿದ ಅಭಿನಂದನೆ ಸಂದಾದ ತುಳು ಅಪ್ಪೆನ ಸೇವೆನ ಎಡ್ಡೆಡು ಮಲ್ಪೆರೆ ಅರೆಗ್ ಆಯುಷ್ಯ ಆರೋಗ್ಯ ಭಾಗ್ಯನು ಕೊರಡು ಪಂಡದ ಹಾರೈಸೇರು. ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿದ ಸದಸ್ಯರಾಯಿನ ಎನ್ನ ಆತ್ಮೀಯ ಮಿತ್ರೆ ರೋಹಿತ್ ಉಳ್ಳಾಲರಿಗೆ ಎಂಕುಲು ಒಂಜಿ ಸನ್ಮಾನ ಮಲ್ಪೆರಾದು ಇಡಗ್ ಬೈದ ನಮ್ಮ ಆತ್ಮೀಯರಾಯನ ವಿದ್ಯಾಧರ್ಶನ ಆಫೀಸಿಗೆ ಅವೇ ಎನ್ನ ದೋಸ್ತಿ ಆಯನಂಚಿಂದ ಎನ್ನ ಆತ್ಮೀಯರಾಯಂದ್ರೆ ಇಕ್ಬಾಲ್ ಸಾಮಣಿಗೆಲ್ಲ ಒಟ್ಟಿಗೆ ನಮ್ಮಲ್ಲ ಇಂಬೇರೆಗೆ ಈ ತಿಕ್ಕಿನ ಒಂಜಿ ಖುಷಿಟ್ ಇಂಬೇರೆಗೆ ಒಂಜಿ ಸನ್ಮಾನ ಮಲ್ಪ ಬಣದು ನಮ್ಮ ಇಂಬೇರೆಗೆ ಒಂಜಿ ಸನ್ಮಾನ ನಮ್ಮಲ್ಲಿ ತೊಂದುಲ್ಲ ಆರ್ನ ಅವಧಿಡಿ ನನ್ನ ದುಂಬುಗು ಹೆಚ್ಚ ಕೆಲಸ ಅದು ಅದಕ್ಕೆ ದೇವರ ಆರೋಗ್ಯಲ್ಲ ಆಯುಷ್ಯನ್ಲ ಕೊರಡು ಬಂದು ಏನಾರ ಕೇಳೋಣ. ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯ ಸದಸ್ಯರಾದ ನಮ್ಮ ರೋಹಿತ್ ಉಳ್ಳಾಲ್ರವರಿಗೆ ಅಭಿನಂದನೆ ಸಲ್ಲಿಸಲಿಕ್ಕೆ ನಾನು ಮತ್ತು ನನ್ನ ಆತ್ಮೀಯರಾದ ಸಲೀಂ ಮೇಘರವರು ಬಂದಿದ್ದೇವೆ. ಇವರನ್ನು ಶಾಲು ಹೊದಿಸಿ ಸನ್ಮಾನಿಸಿ ನಾನು ಅಭಿನಂದಿಸ್ತಾ ಇದ್ದೇನೆ. ಒಳ್ಳೆಯ ಒಂದು ಉತ್ತಮ ರೀತಿಯಲ್ಲಿ ಅಕಾಡೆಮಿಯನ್ನು ಒಳ್ಳೆಯ ಕೆಲಸ ಆಗಬೇಕಂತ ನಾನು ಹಾರೈಸ್ತೇನೆ. ಒಂದೇ ಕೊರ್ತು ಪೊಸಕುರ ನಿರ್ದೇಶಕರು ವಿದ್ಯಾಧರ್ ಶೆಟ್ರಿಗ್ಲ ಅಭಿನಂದನೆ ಮಾಡ್ತಾರೆ. ರಂಜಾನ್ ತಿಂಗಳ ಪ್ರಯುಕ್ತ ಪ್ರತಿ ವಾರವೂ ಗಣ್ಯ ವ್ಯಕ್ತಿಗಳನ್ನು ಹುಡುಕಿ ರಂಜಾನ್ನ ಒಂದು ಪುಸ್ತಕ ಸಂದೇಶವನ್ನು ನಾವು ನೀಡುತ್ತಿದ್ದೇವೆ. ಅದೇ ಥರ ನನ್ನ ಆತ್ಮೀಯರಾದ ಪೊಸಕುರಲ್ನ ಡೈರೆಕ್ಟರಾದ ವಿದ್ಯಾಧರ್ ಶೆಟ್ಟರವರಿಗೆ ಕೂಡ ನನ್ನ ಆತ್ಮೀಯರಾದ ಇಕ್ಬಾಲ್ ಸಾಮಣಿಗೆ ಮತ್ತು ನಾನು ಅವರಿಗೆ ಸನ್ಮಾನವನ್ನು ಮಾಡಿ ಒಂದು ಪುಸ್ತಕವನ್ನು ಕೊಟ್ಟು ಗೌರವಿಸ್ತೇನೆ. ಪವಿತ್ರ ರಂಜಾನ್ ಪ್ರಯುಕ್ತ ನಾವು ಗಣ್ಯ ವ್ಯಕ್ತಿಗಳನ್ನು ಸಂದರ್ಶಿಸಿ ಒಂದು ಸೌಹಾರ್ದ ಭೇಟಿ ಮಾಡ್ತಾ ಇದ್ದೇವೆ. ಭೇಟಿ ಮಾಡಿ ನಾವು ಅವರಿಗೆ ಕುರ್ಆನ್ ಅನುವಾದ ಪ್ರತಿಯನ್ನು ಕೊಟ್ಟು ಅವರನ್ನು ಗೌರವಿಸ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ನಾವು ನಮ್ಮ ಆತ್ಮೀಯರು ಆದ ವಿದ್ಯಾಧರ್ ಶೆಟ್ಟಿಯವರನ್ನು ಭೇಟಿಯಾಗಿ ಅವರನ್ನು ಗೌರವಿಸಿದ್ದೇವೆ. ಮೆಗಾ ಸಲೀಂ ಬೊಕ್ಕ ಇಕ್ಬಾಲ್ ಸಾಮಾನಿಗೆಯರು ಸಮಾಜ ಸೇವೆ ಮಲ್ತೊಂದು ಸಮಾಜದ ಸಾಧಕರನ್ನು ಗುರುತಿಸಾವನ ಬೇಲೆನು ಮಲ್ತೊಂದುಪ್ಪು ಎಡ್ಡೆ ವಿಷಯ ಪಂಡದು ವಿದ್ಯಾಧರ್ ಶೆಟ್ರು ತೆರಿಪಾಯರು. ಆತ್ಮೀಯರೇ, ಇದು ಮುಸ್ಲಿಮರ ಪವಿತ್ರ ರಂಜಾನ್ ತಿಂಗಳು ಉಪವಾಸ ಆಚರಣೆಯ ತಿಂಗಳು. ಈ ತಿಂಗಳಲ್ಲಿ ನಮ್ಮ ಆತ್ಮೀಯರಾದಂತಹ ಮೇಘಾ ಸಲೀಂರವರು ಮತ್ತು ಇಕ್ಬಾಲ್ ಸಾಮಾಣಿಗೆಯವರು ನಮ್ಮ ಕಚೇರಿಗೆ ಬಂದು ಈ ಒಂದು ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ. ಅವರ ಈ ಒಂದು ಸೌಹಾರ್ದ ಭೇಟಿ ಅಭಿನಂದನೆಗಾಗಿ ಪೊಸಕುರಲ್ ಬಳಗ ಹಾಗೂ ನಾನು ಯಾವಾಗಲೂ ಋಣಿಯಾಗಿರ್ತೇನೆ. ಅವರಿಗೆ ವಂದನೆಗಳನ್ನು ಸಲ್ಲಿಸ್ತಾ
ಈ ರೀತಿಯಾಗಿ ಸಮಾಜಮುಖಿಯಾದಂತಹ ಗಣ್ಯರನ್ನು ಸಂದರ್ಶಿಸುವ, ಅವರನ್ನು ಗುರುತಿಸುವಂತಹ ಅವರ ಕಾರ್ಯಕ್ರಮ ನಿರಂತರವಾಗಿ ನಡೆಯಲಿ. ಅವರಿಗೆ ಅವರು ನಂಬಿದಂತಹ ದೇವರು, ನಾನು ನಂಬಿದಂತಹ ದೇವರು ದೀರ್ಘ ಆರೋಗ್ಯ ಐಶ್ವರ್ಯವನ್ನು, ಈ ರೀತಿಯ ಸಮಾಜ ಕಾರ್ಯವನ್ನು ಮಾಡುವಂತಹ ನಿರಂತರವಾದಂತಹ ಒಳ್ಳೆಯ ಮನಸ್ಸನ್ನು ಕರುಣಿಸಲಿ ಎಂದು ಈ ಸಂದರ್ಭದಲ್ಲಿ ಕೇಳಿಕೊಳ್ತಾ ಇದ್ದೇನೆ.